ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ವಾರ್ಡ್ ನಂಬರ್ 19ರಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಿಇಒ ಕಚೇರಿ ಕಟ್ಟಲು ಹೊರಟಿರುವ ಆದೇಶವನ್ನು ಹಿಂಪಡೆಯಲು ಒತ್ತಾಯಿಸಿ ಹೋರಾಟ ನಡೆಸಲು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸಮಿತಿ ಪೂರ್ವಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರಾಮಚಂದ್ರ ಕೆ, ಹಿರಿಯೂರು ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ವಿ, ತಾಲೂಕು ಕಾರ್ಯಾಧ್ಯಕ್ಷರಾದ ರಾಘವೇಂದ್ರ ಆರ್, ಉಪಾಧ್ಯಕ್ಷರುಗಳಾದ ಶ್ರೀನಿವಾಸ್, ವಿಜಯಕುಮಾರ್, ಶಿವರಾಜ್, ಶಾಲೆಯ ಮಕ್ಕಳ ಪೋಷಕರಾದ ಓಂಕಾರಪ್ಪ, ಫಯಾಜ್, ವೆಂಕಟೇಶ್, ರೂಪಾ, ಮಂಜುಳಾ, ರೇಖಾ, ಫಾತಿಮಾ, ಜಬೀಲುಲ್ಲಾ, ಅನೀಫ್, ಲಕ್ಷ್ಮಿ, ಕರಿಯಮ್ಮ, ತ್ರಿವೇಣಿ, ನಿಂಗಮ್ಮ, ವಿದ್ಯಾ, ಅಮ್ಮುಜ್ಜುಂ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಉಳಿವಿಗೋಸ್ಕರ ಏನು ನಾವು ಹೋರಾಟ ಮಾಡಬೇಕು ಅಂತ ಹೇಳಿದ್ದು ಈ ಒಂದು ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಪೋಷಕರು ಏನು ಸಭೆಯನ್ನು ಈ ದಿನ ಸೇರಿದ್ದೀವಿ. ಈ ಒಂದು ಸಭೆಗೆ ಎಲ್ಲರಿಗೂ ಕೂಡ ನಾನು ಅತ್ಯಂತ ಆದರಣೀಯ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಆವರಣದಲ್ಲಿ ಬಿಇಒ ಕಚೇರಿಯನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಏನು ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಭೂಮಿ ಪೂಜೆಯನ್ನು ನೆರವೇರಿಸಿದರೆ ಅದನ್ನು ವಿರೋಧಿಸಿ ನಾವು ಈಗಾಗಲೇ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಸಹಯೋಗದೊಂದಿಗೆ, ಅವರ ಒಂದು ಬೆಂಬಲದೊಂದಿಗೆ ಒಂದಷ್ಟು ಬೆರಳೆಣಿಕೆಯ ಪೋಷಕರು ಹೋಗಿ ನಾವು ಪ್ರತಿಭಟನೆಯನ್ನು ಮಾಡಿ ಬಂದಿದ್ದು ನಮಗೆಲ್ಲರಿಗೂ ಗೊತ್ತೇ ಇರತಕ್ಕಂಥ ವಿಚಾರ. ಅದು ಏನು ಸ್ಥಳೀಯ ಮಾಧ್ಯಮಗಳಲ್ಲಿ ಒಂದಷ್ಟು ಸುದ್ದಿನೂ ಕೂಡ ಆಯಿತು. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ಮತ್ತೆ ಇವರಿಗೆ ನಾವು ಸಂಪರ್ಕದಲ್ಲಿ ಶಿವಕುಮಾರ್ ಸರ್, ರಾಮಚಂದ್ರ ಸರ್ ಅವ್ರ ಜೊತೆಗೆ, ರಾಘವೇಂದ್ರ ಸರ್ ಅವ್ರ ಜೊತೆಗೆ ನಾವು ಸಂಪರ್ಕದಲ್ಲಿ ಇದ್ದು ನಾವು ಪೋಷಕರನ್ನ ಒಗ್ಗೂಡಿಸಿ ಈ ಒಂದು ಸಂಘಟನೆಯೊಂದಿಗೆ, ಯಾಕಂದ್ರೆ ನಾವು ಬರೀ ಪೋಷಕರು ಹೋದ್ರೆ ನಮ್ಮನ್ನು ಯಾರು ಕೂಡ ಗುರುತಿಸೋದಿಲ್ಲ. ಒಂದು ಸಂಘಟನೆ ಜೊತೆಗಿದ್ರೆ ಇನ್ನೂ ಅದಕ್ಕೆ ಹೆಚ್ಚು ಬಲ ಬರುತ್ತೆ ಅಂತ ಹೇಳಿ ಅವರ ಸಂಘಟನೆಯವರು ವಾಲಂಟರಿ ಆಗಿ ಬಂದು ಇಷ್ಟೊಂದು ಸಹಕಾರ ಕೊಟ್ಟರು ಕೂಡ ಪೋಷಕರಿಗೆ ಶಾಲೆಯ ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋ ತರ ನಾವು ನಡ್ಕೊಳ್ತಾ ಇರೋದು ತುಂಬಾ ದುರದೃಷ್ಟಕರ ಅಂತ ಹೇಳಿ ನಾನು ಭಾವಿಸ್ತೇನೆ. ದಯಮಾಡಿ ಈ ಇಷ್ಟು ಜನ ಪೋಷಕರು ಬಂದಾಗ ನಾವು ಈ ನಮ್ಮ ಹೋರಾಟ ಯಾವ ಕಡೆ ಹೋಗುತ್ತೆ ಅನ್ನೋದು ನಮಗೆ ಗೊಂದಲಮಯ ಆಗೋಗ್ಬಿಡ್ತದೆ. ಈ ತರದ ಒಂದು ಸನ್ನಿವೇಶಗಳು ಸೃಷ್ಟಿ ಮಾಡ್ಕೊಳ್ಳೋದಕ್ಕಿಂತ ಕಟ್ಕೊಂಡ್ರಿ ಬಿಡ್ರಿ ಅಂತ ಹೇಳ್ಬಿಟ್ಟು ಕೂಡ ಒಳ್ಳೇದು ಅಂತ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ. ಯಾಕಂದ್ರೆ ಕೆಲಸ ಕಾರ್ಯ ಬಿಟ್ಟು ವಾರಗಟ್ಲೆ 15 ದಿವಸಗಟ್ಲೆ ಮೇಡಮ್ ಬರ್ತಾರೆ, ಪಾಪ ಅವರು ಕಾಲೇಜಲ್ಲಿ ಡ್ಯೂಟಿ ಮಾಡೋರು, ಅಲ್ಲಿ ಪ್ರಿನ್ಸಿಪಾಲ್ ಹತ್ರ ಪರ್ಮಿಷನ್ ತಗೊಂಡು ಎಷ್ಟು ಸಾರಿ ಪರ್ಮಿಷನ್ ಕೊಡ್ತಾರೆ. ಮೊನ್ನೆ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ, ಪ್ರತಿ ಸಾರಿನೂ ಅವರು ಪ್ರಿನ್ಸಿಪಾಲ್ ಮೇಡಮ್ ಅವ್ರು ಬರ್ತಾರೆ, 10 ಜನ ಬರ್ತಾರೆ ಹೆಣ್ಮಕ್ಳು, ಮತ್ತೆ ಫೈರ್ ಸರ್ ಬರ್ತಾರೆ, ಇವ್ರು ಬರ್ತಾರೆ, ವೆಂಕಟೇಶ್ ಅವ್ರು ಬರ್ತಾರೆ, ಇಷ್ಟು ಜನ ಮಾತ್ರ ಬರ್ತಾರೆ, ಇಷ್ಟೇ ಜನ ನಾವು ಪೋಷಕರು ಇರೋದು. ಹಾಗಾಗಿ ಈ ದಿನ ನಾವು ಈ ಒಂದು ಸಭೆ ಸೇರಿರ್ತಕ್ಕಂಥ ಉದ್ದೇಶ ನಾವು ಹೇಳಿದ್ವಲ್ಲ, ಪೋಷಕರು ಎಲ್ಲರೂ ಬರ್ರಿ ಅಂತ ಹೇಳಿದ್ವಿ. ನಮ್ಮ ಏನು ಗ್ರೂಪ್ ಅಲ್ಲೆಲ್ಲ ಹಾಕಿದ್ವಿ, ಮತ್ತೆ ಹಳೆ ಸ್ಟೂಡೆಂಟ್ಗಳನ್ನ ನಾವು ಭೇಟಿ ಮಾಡಿ ಅವ್ರಿಗೂ ಕೂಡ ನಾವು ಕರೆ ಕೊಟ್ಟಿದ್ವಿ. ಆದ್ರೆ ಅವರು ನಾಗರಾಜ್ ಅವರು ಕೂಡ ಬಂದಿಲ್ಲ, ಬರ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಹೊರಗಡೆ ಮಾತಾಡ್ಕೊಳ್ತಾರೆ, ಅದಾಗಬಾರ್ದು ಇದಾಗಬಾರ್ದು, ಅಲ್ಲಿ ಬಿಇಒ ಆಫೀಸ್ ಕಟ್ಟಿದ್ರು, ಇಂದಿರಾ ಕ್ಯಾಂಟೀನ್ ಕಟ್ಟಿದ್ರು, ಕಾಲೇಜ್ ಕಟ್ಟಿದ್ರು, ಅಲ್ಲೆಲ್ಲ ಟಾಯ್ಲೆಟ್ ಎಲ್ಲ ಇಲ್ಲೇ ಮಾಡ್ತಾರೆ ಅಂತ ಹೇಳಿ ಹೊರಗಡೆ ನಿಂತ್ಕೊಂಡು ನೋಡ್ತಾ ಮಾತಾಡ್ತಾರೆ ಹೊರತು ಯಾರೋ ಒಬ್ರು ಬಂದು ಇಲ್ಲಿ ಮುಂದೆ ನಿಂತು ಇದಕ್ಕೆ ಹೋರಾಟಕ್ಕೆ ಅಣಿ ಆಗ್ತಿದ್ದಾರೆ ಅಂದ್ರೆ ಬಂದು ಸಹಕಾರ ಕೊಡೋಣ ಅನ್ನೋ ಮನೋಭಾವ ಯಾರಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಮುಂದಿನ ತೀರ್ಮಾನಗಳನ್ನು ನಾವೇನ್ ಮಾಡ್ಬೇಕು, ಏನ್ ಬಿಡಬೇಕು, ಇದನ್ನ ಯಾವ ರೀತಿ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಂಘಟನೆಯ ಅಧ್ಯಕ್ಷರಾದಂತಹ ಏನು ಸ್ವಾಭಿಮಾನಿ ಸೇನೆ ಸಂಘಟನೆಯ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಮಾನ್ಯ ರಾಮಚಂದ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ, ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ನಾವೆಲ್ಲರೂ ಬೆಂಬಲವನ್ನು ಕೊಡೋಣ ಅಂತ ಹೇಳಿ ನನ್ನ ಈ ಒಂದು ಪೂರ್ವಭಾವಿ ಸಭೆ ಒಂದು ಪ್ರಾಸ್ತಾವಿಕ ಮಾತುಗಳನ್ನ ಆಡ್ಲಿಕ್ಕೆ ಈ ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ARC Private Limited. We are hiring. Dear all, we have openings for telecallers position. 0 to 2 years experience, any education can apply. Gender male and female. Skills results driven,
persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited, number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur, 572106. Phone 6366435958, 9606666568. ARC Private Limited, help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.